ಲಾಕ್ಡೌನ್ ಬಳಿಕ ಮುಚ್ಚಲ್ಪಟ್ಟಿದ್ದ ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ಫೋರಂ ಪಿಜ್ಜಾ ಮಾಲ್ ಅನ್ನು ತೆರೆಯಲು ಎಲ್ಲಾ ರೀತಿಯ ಸಿದ್ಧತೆಗಳು ನಡೆದಿದೆ. ಇನ್ನು ಸ್ಯಾನಿಟೈಸರ್ಗಳನ್ನು ಬಳಸಿ ಸ್ವಚ್ಛತಾ ಕಾರ್ಯ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಹಲವು ಕಾರ್ಯಕ್ರಮಗಳನ್ನು ಮಾಡಲಾಗಿದೆ. ಕಳೆದ 2.5 ತಿಂಗಳಿಂದ ಕೊರೋನಾ ಮಹಾಮಾರಿಯಿಂದಾಗಿ ಮುಚ್ಚಿದ್ದ ಮಾಲ್ಗಳನ್ನು ಓಪನ್ ಮಾಡಲು ರಾಜ್ಯ ಸರ್ಕಾರ ಅನುಮತಿಯನ್ನ ನೀಡಿದೆ. ಜೂನ್ 8ರಿಂದ ಮಂಗಳೂರಿನಲ್ಲಿ ಮಾಲ್ಗಳು ಪುನರಾರಂಭಗೊಳ್ಳಲಿದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಮಂಗಳೂರಿನ ಫಾರಂ ಪಿಜ್ಜಾ ಮಾಲ್ನಲ್ಲಿ ಸ್ಯಾನಿಟೈಸ್ ಫ್ಯೂಮಿಗೇಷನ್ ಅಳವಡಿಸಲಾಯಿತು. ಫಾರಂ ಮಾಲ್ನ ಜನರಲ್ ಮ್ಯಾನೇಜರ್ ಅರವಿಂದ್ ಶ್ರೀವಾಸ್ತವ ಅವರು ಮಾತನಾಡಿ, ಗ್ರಾಹಕರ ಅನುಕೂಲಕ್ಕಾಗಿ ಅವರ ಕೈಗೆ ತಗಲುವ ಹಲವು ಟಚ್ ಪಾಯಿಂಟ್ಗಳೊಂದಿಗೆ ಸುರಕ್ಷಿತ ಅಂತರ ವಿಚಾರದಲ್ಲಿ ಹಲವು ಮಾರ್ಗಸೂಚಿಗಳನ್ನು ಅನುಸರಿಸಲಾಗಿದೆ. ಜೂನ್ 8ರಂದು ಎಲ್ಲ ಗ್ರಾಹಕರನ್ನ ಸ್ವಾಗತಿಸಲು ಸಿದ್ಧರಾಗಿದ್ದೇವೆ ಎಂದು ಹೇಳಿದರು. So we have run through all the preparedness, we have shown all the aspect and the different touch points are there which are taking care. We are very excited to welcome you all on 8th at 10 o'clock onwards. See you there. ಆನಂತರ ಮಾತನಾಡಿದ ಮಾರ್ಕೆಟಿಂಗ್ ಮ್ಯಾನೇಜರ್ ಸುನಿಲ್ ಅವರು, ಮಂಗಳೂರಿನ ಎಲ್ಲಾ ಜನರ ಸುರಕ್ಷತೆಗಾಗಿ ಶ್ರಮಪಟ್ಟು ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಎಂದು ಹೇಳಿದರು. ಮಂಗಳೂರಿನ ಎಲ್ಲ ಜನತೆಯ ಸುರಕ್ಷತಾ ಕ್ರಮಕ್ಕಾಗಿ ನಾವು ಕಳೆದ 2 ತಿಂಗಳಿಂದ ಶ್ರಮಪಟ್ಟು ಎಲ್ಲ ಗವರ್ಮೆಂಟಿನ ನಿರ್ದೇಶನ ಪ್ರಕಾರ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಿಮಗೆಲ್ಲರಿಗೆ ಅದರ ತುಣುಕನ್ನು ಇವತ್ತು ತೋರಿಸಿದ್ದೇವೆ. ಸೊ ಇದನ್ನು ಕಂಟಿನ್ಯೂಸ್ ಪ್ರೋಸೆಸ್ ಆಗಿ ನಾವು ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ ಟೀಮು, ಸೆಕ್ಯೂರಿಟಿ, ಹೌಸ್ಕೀಪಿಂಗ್ ಎಲ್ಲ ಸೇರಿ ಇನ್ನು ಮುಂದೆ ನಮ್ಮ ಗ್ರಾಹಕರಿಗೆ ಒಂದು ಒಳ್ಳೆಯ ಸ್ವಚ್ಛತಾ ಕ್ರಮಗಳಿಂದ ಒಳಗೂಡಿದ ಒಂದು ಎನ್ವೈರ್ಮೆಂಟನ್ನು ಪ್ರೊವೈಡ್ ಮಾಡ್ತೇವೆ ಅಂತ ಅಶ್ಯೂರೆನ್ಸ್ ಕೊಡ್ತೇವೆ. ಸೊ ಜೂನ್ 8ನೇ ತಾರೀಕಿಂದ ನಾವು ಬೆಳಗ್ಗೆ 10 ಗಂಟೆಯಿಂದ ನಮ್ಮ ಬಾಗಿಲನ್ನು ತೆರೀತಾ ಇದ್ದೇವೆ ನಮ್ಮ ಗ್ರಾಹಕರಿಗೋಸ್ಕರ ರಾತ್ರಿ 8:30ರವರೆಗೆ. ಸೊ ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ನ ಪರವಾಗಿ ಎಲ್ಲ ಮಂಗಳೂರಿನ ನಾವು ಸ್ವಾಗತಿಸಲು ತಯಾರಾಗಿದ್ದೇವೆ. ಇನ್ನು QR ಕೋಡ್ನಿಂದ ಫುಡ್ ಕೋರ್ಟ್ನಲ್ಲಿ ಮನುಷ್ಯ ದೇಹ ಸಂಪರ್ಕವಿಲ್ಲದ ವ್ಯವಹಾರ, ಕುಟುಂಬದವರೆಲ್ಲ ಸೇರಿ ತಿಂಡಿ ತಿನಿಸು ತಿನ್ನುವ ಮೇಜಿನ ವ್ಯವಸ್ಥೆ, ಸಾಮಾಜಿಕ ಅಂತರದ ಹಿನ್ನೆಲೆಯಲ್ಲಿ ವ್ಯವಹರಿಸುವ ಎಲ್ಲ ಕಾರ್ಯಕ್ರಮಗಳನ್ನು ಫಾರಂ ಒಳಗಿರುವ ಎಲ್ಲ ಅಂಗಡಿಗಳು ಕಾರ್ಯಪ್ರವೃತ್ತರಾಗಿದ್ದು ಅದಕ್ಕೆ ತಕ್ಕಂತೆ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಅಪಾಯರಹಿತ ಯೋಜನೆಗಳಾಗಿ ಕಾರ್ಯಪ್ರವೃತ್ತವಾಗಲಿದೆ. ಒಟ್ಟಿನಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಬದುಕುವ ಬದಲಾದ ಜೀವನ ಶೈಲಿಗೆ ಅನುಗುಣವಾಗಿ ಆರೋಗ್ಯ ರಕ್ಷಣೆಯ ಹಿನ್ನೆಲೆಯಲ್ಲಿ ಫಾರಂ ಮಾಲ್ ಪುನರಾರಂಭಗೊಳ್ಳಲಿದೆ. ಶರಸಾಲ್ಯಾನ್ V4 News 24/7 ಮಂಗಳೂರು.